ಗೋವಾದ ಮೈದಾನವೊಂದರಲ್ಲಿ ದನವೊಂದು ಯುವಕನ ಜೊತೆಗೆ ಸೇರ್ಕೊಂಡು ಫುಟ್ಬಾಲ್ ಆಡುವ ದೃಶ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ವು. ಸಿಕ್ಕಾಪಟ್ಟೆ ಕಮೆಂಟ್ಗಳು, ಟ್ರೋಲ್ಗಳು ಕೂಡ ಹರಿದಾಡಿದ್ವು. ಆದರೆ ಈ ವಿಡಿಯೋ ಹಿಂದೆ ಒಂದು ಹೃದಯ ವಿದ್ರಾವಕ ಕಣ್ಣೀರ ಕಥೆ ಇದೆ. ಅದನ್ನು ಕೇಳಿದ್ರೆ ಎಂಥವರ ಕಣ್ಣಂಚು ಕೂಡ ಒದ್ದೆಯಾಗುತ್ತೆ. ಅದೇನು ಗೊತ್ತಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ದನದ ಫುಟ್ಬಾಲ್ ಕಳೆದ ಕೆಲ ಸಮಯಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವ ವಿಡಿಯೋ. ದನವೊಂದು ಯುವಕರ ಜೊತೆಗೆ ಫುಟ್ಬಾಲ್ ಆಡುವ ಚಂದ ನೋಡಿ ಎನ್ನುವಂತಹ ಶೀರ್ಷಿಕೆಗಳಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇತ್ತು. ದನವು ಕೂಡ ಒಬ್ಬ ಪ್ರೊಫೆಷನಲ್ ಫುಟ್ಬಾಲ್ ಆಟಗಾರನಂತೆ ಕಾಲಿನಲ್ಲಿ ಚೆಂಡನ್ನ ಪ್ರೊಟೆಕ್ಟ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಪಕ್ಕ ಆಟಗಾರನ ಸ್ಟೈಲ್ನಲ್ಲೇ ಆಟವಾಡ್ತಾ ಇದೆ ಎನ್ನುವಂತೆ ತೋರಿಸ್ತಾ ಇತ್ತು. ಈ ವಿಡಿಯೋ ಸಾಕಷ್ಟು ಮನೋರಂಜನೆ ಒದಗಿಸುತ್ತಿರುವ ನಡುವೆ ಇದರ ಹಿಂದಿನ ನೋವಿನ ಕಥೆಯೊಂದು ಬಹಿರಂಗಗೊಂಡಿದೆ. डायरेक्ट उधर काढा आता मस्जिदी आपल्या आजच्या पोय अबे दात 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 घेतो बीवात भी गिरे अरे ऊपर में आता मैं की पतली तो गिरे बरोबर होता बोरी पण बरे करता. अरे एक तर तेवढे झाला मरे हे इथले भिता की माझं पाय हात झालं म्हणता एक पैसे अरे पंकज दाणव घ्या माय होईत ती उगी रा रे खेळू रे तिका आंटी ಹೌದು, ಸ್ಥಳೀಯರು ಹೇಳುವ ಪ್ರಕಾರ ಈ ದನವು ಈ ಫುಟ್ಬಾಲ್ ಅನ್ನ ತನ್ನ ಕರು ಅಂದುಕೊಂಡಿದೆ. ಇದಕ್ಕೆ ಕಾರಣವೂ ಇದೆ. ಕೆಲ ಸಮಯದ ಹಿಂದೆ ಈ ದನವು ಮುದ್ದಾದ ಕರುವೊಂದಕ್ಕೆ ಜನ್ಮ ನೀಡಿತ್ತು. ಆದರೆ ಭೀಕರ ರಸ್ತೆ ಅಪಘಾತವೊಂದಕ್ಕೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡು ಅಸುನೀಗಿತ್ತು. ತನ್ನ ಮುತ್ತು ಕಂದಮ್ಮನ ಸಾವು ಈ ದನವನ್ನ ವಿಚಲಿತವನ್ನಾಗಿಸಿದೆ. ಈ ಘಟನೆಯಿಂದ ಆಘಾತಗೊಂಡ ದನವು ಮರ್ಡೂಲ್ನ ದೇವಾಲಯವೊಂದರ ಆಸುಪಾಸಿನಲ್ಲಿ ಓಡಾಡುತ್ತಿದೆ. ಯುವಕರು ಆಡುವ ಫುಟ್ಬಾಲ್ ಅನ್ನ ತನ್ನ ಕರುವೆಂದು ಭಾವಿಸಿರುವ ದನವು ಅದು ಕಂಡಾಗಲೆಲ್ಲ ಅದರ ಜೊತೆಗೆ ಆಟವಾಡ್ತದೆ. ಇನ್ಫ್ಯಾಕ್ಟ್ ಯಾರೊಬ್ಬರು ಈ ಬಾಲ್ ಅನ್ನ ಮುಟ್ಟಲು ಬಿಡುವುದಿಲ್ಲ. ಅದನ್ನ ಕಸಿಯಲು ಬರುವ ಹುಡುಗರನ್ನ ಅದು ಅಟ್ಟಾಡಿಸಿಕೊಂಡು ಹೋಗ್ತದೆ ಎನ್ನಲಾಗಿದೆ. ಈ ದನದ ಚಟುವಟಿಕೆಗಳನ್ನ ಹತ್ತಿರದಿಂದ ಬಲ್ಲವರು ಹೇಳುವ ಪ್ರಕಾರ ಈ ದನವು ತನ್ನ ಕರುವಿನ ಜೊತೆಗೆ ಹೇಗೆ ಪ್ರೀತಿ ವಾತ್ಸಲ್ಯದಿಂದ ನಡೆದುಕೊಳ್ಳುತ್ತಾ ಇದೆಯೋ ಅದೇ ರೀತಿಯಲ್ಲಿ ಈ ಫುಟ್ಬಾಲ್ನ ಜೊತೆಗೆ ಕೂಡ ನಡೆದುಕೊಳ್ಳುತ್ತಿದೆ. ಹೀಗಾಗಿ ಬಾಲ್ ಅನ್ನ ಸದಾ ಸೇಫ್ ಆಗಿ ಇರಿಸಲು ಪ್ರಯತ್ನಿಸುತ್ತಿದೆ. ವೈರಲ್ ವಿಡಿಯೋ ಹಿಂದಿನ ಈ ನೋವಿನ ಕತೆ ಈಗ ಅದೆಷ್ಟು ಮಂದಿಯ ಕಣ್ಣಂಚಿನಲ್ಲಿ ನೀರು ತರಿಸಿದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.